ಮಲಯಾಳದ ಡೈರೆಕ್ಟ್ ಸಿನಿಮಾಗಳು ಯಾವ ರೀತಿ ರಿಲೀಸ್ ಆಗುತ್ತೋ ಅದೇ ಮಾದರಿಯಲ್ಲಿ ಈ ಸಿನಿಮಾ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಕಾಂತಾರ ರಿಪೀಟ್ ಅನ್ನೋದು ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ಆಂಧ್ರ ಹಾಗೆ ತೆಲಂಗಾಣದಾದ್ಯಂತ ರಿಲೀಸ್ ಆಗಲಿದೆ. ಹಿಂದಿಯಲ್ಲೂ ಕೂಡ ಈ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣೋದ್ರಲ್ಲಿ ಸಂದೇಹವಿಲ್ಲ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನಿದು ಅಪ್ಡೇಟ್ ಅಂತ ಕೇಳಿದ್ರೆ, ಈ ಸಿನಿಮಾ ಇದೀಗ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಬದಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಭಾಷೆಗಳಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ, ಆಗಸ್ಟ್ 1 ಇದೇ ಶುಕ್ರವಾರದಂದು ಈ ಸಿನಿಮಾ ಮಲಯಾಳಂನಲ್ಲಿ ಡಬ್ಬಿಂಗ್ ಆಗಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಭರ್ಜರಿಯಾದಂತ ರೆಸ್ಪಾನ್ಸ್ ಕೇರಳದಾದ್ಯಂತ ಈ ಸಿನಿಮಾಗೆ ಸಿಗ್ತಾ ಇದೆ. ದುಲ್ಕರ್ ಸಲ್ಮಾನ್ ಅವರು ಈ ಸಿನಿಮಾವನ್ನ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಮಲಯಾಳದ ಡೈರೆಕ್ಟ್ ಸಿನಿಮಾಗಳು ಯಾವ ರೀತಿ ರಿಲೀಸ್ ಆಗುತ್ತೋ ಅದೇ ಮಾದರಿಯಲ್ಲಿ ಈ ಸಿನಿಮಾ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನು ರಾಜ್ಬಿ ಶೆಟ್ಟಿ ಅವರು ಕೇರಳಕ್ಕೆ ಚಿರಪರಿಚಿತರು. ಈ ಹಿಂದೆ ಮಮ್ಮುಟ್ಟಿ ಅಭಿನಯದ ಟರ್ಬೋ ಸಿನಿಮಾದಲ್ಲಿ ಅವರು ಖಳನಾಯಕನಾಗಿ ಅಭಿನಯಿಸಿದ್ರು. ಈ ಸಿನಿಮಾ ದೊಡ್ಡದಂತ ಸಕ್ಸಸ್ ಅನ್ನ ಕೂಡ ತಂದು ಕೊಟ್ಟಿತ್ತು. ಅಷ್ಟೇ ಅಲ್ಲದೆ ಈ ಸಿನಿಮಾದ ಪ್ರಚಾರ ಆಗಿರ್ಬೋದು ಅಥವಾ ಸಂಭ್ರಮಾಚರಣೆ ಆಗಿರ್ಬೋದು, ಇವೆಲ್ಲದಕ್ಕೆ ರಾಜ್ಬಿ ಶೆಟ್ಟಿ ಅವರು ಕೇರಳಕ್ಕೆ ಹೋಗಿದ್ರು. ಹೀಗಾಗಿ ರಾಜ್ಬಿ ಶೆಟ್ಟಿ ಅವರು ಕೇರಳಕ್ಕೆ ಚಿರಪರಿಚಿತರು. ಇದರ ಜೊತೆಗೆ ಅವರ ಟೋಬಿ ಸಿನಿಮಾ ಕೂಡ ಕರ್ನಾಟಕದ ಜೊತೆಗೆ ಅಲ್ಲೂ ಕೂಡ ಮಲಯಾಳಂನಲ್ಲಿ ರಿಲೀಸ್ ಆಗಿತ್ತು. ಇದೀಗ ರಾಜ್ಬಿ ಶೆಟ್ಟಿ ಅವರ ಸೂ ಫ್ರಮ್ ಸೋ ಸಿನಿಮಾ ಕೇರಳದಾದ್ಯಂತ 1ನೇ ತಾರೀಕಿನಂದು ಅವರ ಮಲಯಾಳ ಸಿನಿಮಾ ಯಾವ ರೀತಿ ರಿಲೀಸ್ ಆಗುತ್ತೋ, ಆ ಸಿನಿಮಾಗೆ ಯಾವ ರೀತಿಯ ಚಿತ್ರಮಂದಿರಗಳು ಸಿಗುತ್ತೋ ಅದೇ ಮಾದರಿಯಲ್ಲಿ ಭರ್ಜರಿ ಪ್ರಚಾರದೊಂದಿಗೆ ಅಲ್ಲಿ ರಿಲೀಸ್ ಮಾಡಲಾಗುತ್ತೆ. ಇದು ಮಲಯಾಳಂನ ಕಥೆಯಾದ್ರೆ, ತೆಲುಗಿನ ಪ್ರತಿಷ್ಠಿತ ಮೈತ್ರಿ ಮೂವಿ ಮೇಕರ್ಸ್ನವರು ಈ ಸಿನಿಮಾವನ್ನ ಕೊಂಡುಕೊಂಡಿದ್ದಾರೆ. ಈಗಾಗಲೇ ಡಬ್ಬಿಂಗ್ ಕೆಲಸ ಕೂಡ ನಡೀತಾ ಇದೆ. ಅಲ್ಲಿ ಕೂಡ ಭರ್ಜರಿಯಾದಂತಹ ಪ್ರಚಾರವನ್ನ ಈ ಸಿನಿಮಾಗೆ ಮಾಡಲಾಗ್ತಾ ಇದೆ. ಈ ಸಿನಿಮಾಗೆ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅನ್ನೋದನ್ನ ಗಮನಿಸಿದಂತ ಮೈತ್ರಿ ಮೂವಿ ಮೇಕರ್ಸ್ ಅವರು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಈ ಸಿನಿಮಾವನ್ನ ಅವರು ಕೊಂಡುಕೊಂಡು ಡಬ್ಬಿಂಗ್ ಮಾಡಿ ಆಗಸ್ಟ್ 7ಕ್ಕೆ ಈ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಆಗಸ್ಟ್ 7 ಗುರುವಾರ. ಹೀಗಾಗಿ ಈ ಸಿನಿಮಾ ಗುರುವಾರ ರಿಲೀಸ್ ಆಗುತ್ತೋ ಅಥವಾ 8ನೇ ತಾರೀಕು ಶುಕ್ರವಾರ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಸದ್ಯದ ಅಪ್ಡೇಟ್ ಪ್ರಕಾರ ಆಗಸ್ಟ್ 7ಕ್ಕೆ ಈ ಸಿನಿಮಾ ಆಂಧ್ರ ಹಾಗೆ ತೆಲಂಗಾಣದಾದ್ಯಂತ ರಿಲೀಸ್ ಆಗಲಿದೆ. ಇನ್ನು ಹಿಂದಿಯ ವಿಚಾರಕ್ಕೆ ಬರೋದಾದ್ರೆ, ಈಗಾಗಲೇ ಬಾಲಿವುಡ್ನ ಅನಿಲ್ ದಡಾನಿ ಅವರು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಡಬ್ಬಿಂಗ್ ರೈಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಈಗಾಗಲೇ ಈ ಸಿನಿಮಾದ ಡಬ್ಬಿಂಗ್ ಕೂಡ ಅಲ್ಲಿ ನಡೀತಾ ಇದೆ. ಆದ್ರೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ ಸದ್ಯಕ್ಕೆ ಉತ್ತರವಿಲ್ಲ. ರಿಲೀಸ್ ಮಾಡೋದಂತೂ ಪಕ್ಕ. ಹಿಂದಿಯಲ್ಲೂ ಕೂಡ ಈ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣೋದ್ರಲ್ಲಿ ಸಂದೇಹವಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಕನ್ನಡ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ಮುಂಬೈ, ಪುಣೆ, ದಿಲ್ಲಿ ಸೇರಿದಂತೆ ಉತ್ತರ ಭಾರತದಾದ್ಯಂತ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇವೆಲ್ಲವನ್ನ ಗಮನಿಸಬೇಕಾದ್ರೆ ಕಾಂತಾರ ರಿಪೀಟ್ ಅನ್ನೋದು ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾ ಕೂಡ ಕೇವಲ ಕನ್ನಡ ಭಾಷೆಯೊಂದರಲ್ಲೇ ರಿಲೀಸ್ ಆದಂತ ಸಿನಿಮಾ. ಅದಾದ ಬಳಿಕ ಹಂತ ಹಂತವಾಗಿ ತಮಿಳು, ತೆಲುಗು, ಮಲಯಾಳಂ, ಹಿಂದಿಗೆ ಡಬ್ಬಿಂಗ್ ಆಗಿ ಅಲ್ಲೆಲ್ಲ ರಿಲೀಸ್ ಆಗಿ ಶತಕವನ್ನ ಬಾರಿಸಿತ್ತು. ಇದೀಗ ಅದೇ ಹಾದಿಯಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಸಾಗ್ತಾ ಇದೆ. ಒಟ್ಟಿನಲ್ಲಿ ನಮ್ಮ ಕನ್ನಡದ ಸಿನಿಮಾ ಇತರ ರಾಜ್ಯಗಳಲ್ಲೂ ಕೂಡ ಗುರುತಿಸುವಂತಾಗಿದೆ. ಅವರು ಕೂಡ ನಮ್ಮ ಸಿನಿಮಾವನ್ನ ವೀಕ್ಷಣೆ ಮಾಡಿ ಮೆಚ್ಚಿ ಕೊಂಡಾಡ್ತಾ ಇದ್ದಾರೆ. ಅಲ್ಲಿಯ ಫಿಲಂ ಮೇಕರ್ಸ್ ಅವರು ನಮ್ಮ ಸಿನಿಮಾವನ್ನ ಕೊಂಡುಕೊಂಡು ಅವರ ಭಾಷೆಗೆ ಡಬ್ಬಿಂಗ್ ಮಾಡಿ ಅವರ ರಾಜ್ಯದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಅಜರಾಮರ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಇದರ ಜೊತೆಗೆ ಈ ಸಿನಿಮಾ ತಮಿಳು ವರ್ಷನ್ನಲ್ಲಿ ರಿಲೀಸ್ ಆಗುತ್ತಾ ಅಂತ ಕೇಳಿದ್ರೆ ಸದ್ಯಕ್ಕೆ ಉತ್ತರವಿಲ್ಲ. ನಮಸ್ಕಾರ. ಮಲಯಾಳದ ಡೈರೆಕ್ಟ್ ಸಿನಿಮಾಗಳು ಯಾವ ರೀತಿ ರಿಲೀಸ್ ಆಗುತ್ತೋ ಅದೇ ಮಾದರಿಯಲ್ಲಿ ಈ ಸಿನಿಮಾ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಕಾಂತಾರ ರಿಪೀಟ್ ಅನ್ನೋದು ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ಆಂಧ್ರ ಹಾಗೆ ತೆಲಂಗಾಣದಾದ್ಯಂತ ರಿಲೀಸ್ ಆಗಲಿದೆ. ಹಿಂದಿಯಲ್ಲೂ ಕೂಡ ಈ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣೋದ್ರಲ್ಲಿ ಸಂದೇಹವಿಲ್ಲ.